ಕರವ ಮುಗಿಯುತ್ತನೆಂದರು ಮುನಿಯರದಿಯೇ ಕೊರತೆಗೆ ಕಾರಣಗಳು ಏನು? ಅಶ್ವಿನಿ ಕುಮಾರರು ನಾವು ಆದ ಕಾರಣ ಕೈ ಮುಗಿದುಕೊಂಡಿದ್ದೇವೆ ತಾಯಿ. ಪ್ರತಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದೇನೆ. ತಲೆಯಲ್ಲಿ ಜುಟ್ಟು ಹಣೆಯಲ್ಲಿ ಮುಟ್ಟು ಕಾವ್ಯ ವಸನಧಾರಿಯಾಗಿದ್ದೀರಿ. ತಮ್ಮನ್ನು ಕಾಣುವಾಗ ತಾವು ಋಷಿಪತ್ನಿ ಎಂಬುದನ್ನು ತಿಳಿಯಲಿಕ್ಕೆ ಸಾಧ್ಯ ಉಂಟು. ಅಮ್ಮ, ಪತಿವ್ರತೆ ಹೆಣ್ಣಿನ ಕಣ್ಣ ನೀರು ಒಂದು ಈ ಭೂಮಿಗೆ ಬಿದ್ದರೆ ಏನಾಗ್ತದೆ ಗೊತ್ತೇ ತಾಯಿ? ಅತಿವೃಷ್ಟಿ ಅನಾವೃಷ್ಟಿ ಆಗ್ತದೆ. ನಿಮ್ಮ ಕಣ್ಣ ನೀರು ಬಿದ್ದರೆ ಅತಿವೃಷ್ಟಿ ಅನಾವೃಷ್ಟಿ ಆಗುವುದಕ್ಕೆ ಕಾರಣ ತಾವೇ ಆಗುದಿಲ್ವೇ ಅಮ್ಮ? ಯಾಕೆ ಕಣ್ಣ ನೀರು? ಏನು ದುಃಖ ಹೇಳಬಾರದೆ ನಮ್ಮಲ್ಲಿ? ಓ ಮಹಾಶಕ್ತಿಗಳೇ, ಏನನು ದಿವಾಕರ ತನಯರೇ ಕಾಣದಿಹ ಪತಿ ಕಂಗಳನು ಪತಿ ಕಂಗಳನು ಮಾನನಿಧಿಯು ವೃದ್ಧಾಪ್ಯದೊಳಿಹನು ದುಮ್ಮಾನದೊಳಿಗೆ ಬೇಳುವನೇನೋ ಏನು ನಿಂಬೆನು ಶಿರವನ್ನು ಬಾಧಿಸಿ ಕರವನ್ನು ಜೋಡಿಸಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದೇನೆ. ಯಾರಿಗೆ ಹೇಳಲಿ ನನ್ನ ಕಷ್ಟವನ್ನು ಎಂಬುದಾಗಿ ಅನುದಿನವೂ ಕಣ್ಣೀರಿನಲ್ಲಿ ಕೈ ಕಳೆಯುವವಳು ನಾನು. ತಾವು ಯಾರು ಎಂಬುದಾಗಿ ಗೊತ್ತಾಗ್ಲಿಲ್ಲ. ಚವನ ಮಹರ್ಷಿಯ ಹೆಂಡತಿ ನಾನು. ಮಹರ್ಷಿಗಳ ಹೆಂಡತಿಯೇ ತಾವು? ಹೌದು. ನಿಮಗೆ ದುಃಖವೇ ತಾಯಿ? ಹೌದು ಸ್ವಾಮಿ. ಹೇಳಿ. ನನ್ನ ಹೆಸರು ಸುಕನ್ಯೆ ಎಂಬುದಾಗಿ. ಶರಿಯಾತಿ ಮಹಾರಾಜರ ಮಗಳು ನಾನಾಗಿದ್ದೇನೆ. ಶಕ್ತಿಗಳೇ, ಜೀವನದಲ್ಲಿ ಸಂತೋಷವಾಗಿರಬೇಕಂತ ನಾನು ಅನುದಿನವೂ ಅನುಕ್ಷಣವು ನನ್ನ ಗಂಡನನ್ನು ಕಣ್ಣಾರೆ ನೋಡಬೇಕಂತ ನಾನು ನನ್ನ ಗಂಡನನ್ನು ಕಣ್ಣಾರೆ ನೋಡಿದರು ನನ್ನ ಗಂಡನಿಗೆ ನನ್ನನ್ನು ನೋಡುವಂತಹ ಶಕ್ತಿ ಇಲ್ಲ ಸ್ವಾಮಿ. ಅಂದರೆ ಎರಡು ಕಣ್ಣುಗಳು ನನ್ನ ಪತಿದೇವರಿಗೆ ಕುರುಡಾಗಿ ಹೋಗಿದೆ. ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾರೆ. ಯಾವ ರೀತಿಯಾಗಿ ಔಷಧಿಯನ್ನು ಮಾಡಿದರೂ ನನ್ನವರ ರೋಗ ಎಂಬುದು ಗುಣಮುಖವಾಗಲಿಲ್ಲ. ಅದಕ್ಕಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೇನೆ. ಏನು ಮಾಡುವುದು ಹೇಳಿ, ಏನು ಮಾಡುವುದು? ಬರೀದೆ ಚಿಂತಿಸದಿರುವರ ನಡೆಸು ನಿಮ್ಮ ಚಿಂತೆಗೆ ಕಾರಣ ಏನೆನ್ನುವುದನ್ನು ಅರ್ಥವಿಸಿದ್ದೇವೆ. ಪತಿ ದೇವರಿಗೆ ಬಂದಂತಹ ಕಷ್ಟವನ್ನು ನೆನೆಸಿಕೊಂಡು ಅಳುತ್ತಾ ಇದ್ದೀರಿ. ಬೇರೆ ದಾರಿ ಇಲ್ಲ ನನಗೆ. ಚವಣ ಮಹರ್ಷಿಗಳಿಗೆ ದೃಷ್ಟಿದೋಷ, ಕಣ್ಣು ಕಾಣಿಸುವುದಿಲ್ಲ. ಈ ಬಗ್ಗೆ ಯಾಕಮ್ಮ ನೀವು ಚಿಂತಿಸಬೇಕು? ನೀವು ಚಿಂತಿಸುವ ಅಗತ್ಯವೇ ಇಲ್ಲ.
ದೇವತೆಗಳಲ್ಲಿ ವೈದ್ಯರಾಗಿ ಇರುವವರು ನಾವು. ಆದ್ದರಿಂದ ನೀವು ಧನ್ವಂತರಿ ವ್ರತವನ್ನು ಕೈಗೊಳ್ಳಬೇಕು. ಈ ವ್ರತವನ್ನು ನೀವು ಕೈಗೊಂಡದ್ದೇ ಹೌದು ಅಂತ ಆದ್ರೆ ಸಕಲ ರೋಗವನ್ನು ನಿವಾರಿಸುವಂತಹ ಮಹಾಶಕ್ತಿ ಅದಕ್ಕಿದೆ. ಆ ವ್ರತದ ಮಹಿಮೆಯಿಂದಲಾಗಿ ಧನ್ವಂತರಿ ದೇವರು ಪ್ರತ್ಯಕ್ಷರಾಗಿ ನಿಮಗೆ ಬೇಕಾದ್ದನ್ನು ಕೊಡ್ತಾರಮ್ಮ. ನಿಮ್ಮ ಮಾತನ್ನು ಕೇಳಿದಾಗ ನನ್ನಿಂದ ದೂರವಾದ ಧೈರ್ಯವನ್ನು ಅರಕ್ಷಣ ನಾನು ತಂದುಕೊಂಡಿದ್ದೇನೆ. ಆದ್ರೆ ನಾನು ಆ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ನನಗೇನಾದ್ರೂ ವಿಘ್ನ ಬಂದ್ರೆ ನಾನು ಏನು ಮಾಡುವುದು ಹೇಳಿ? ನಿಮಗೆ ವಿಘ್ನ ಬಂದ್ರೆ ಪರಿಹರಿಸುವುದಕ್ಕೆ ನಾವಿದ್ದೇವೆ. ನಿಮ್ಮ ಜೊತೆಗೆ ನಿಮ್ಮನ್ನು ನಂಬಿಕೊಂಡು ಆ ಕಾರ್ಯವನ್ನು ಮಾಡೋದಕ್ಕೆ ನಾನು ಮುಂದುವರಿಯುತ್ತೇನಂತೆ. ಆಗಲ್ಲ, ಮುಂದುವರಿಸಿ. ಇಂದು ನುಡಿಯುತ್ತ ನಡೆಯ ಯಮಳರು ಸಂತತದಿ ಕೈಗೊಂಡು ವ್ರತವನು ಅಂತಃಕರಣದಿ ದೇವ ವೈದ್ಯನಂತಗಾಲ ಹೇಳಿದ ಹಾಗೆ ಧನ್ವಂತಿ ದೇವರನ್ನು ಪ್ರಾರ್ಥನೆ ಮಾಡುವಂತಹ ಉದ್ದೇಶದಿಂದ ಪೂಜೆಗೆ ಬೇಕಾದ ಸಲಕರಣೆಗಳನ್ನು ತಂದಿದ್ದೇನೆ. ತಡ ಮಾಡುವುದಿಲ್ಲ. ಆ ಪರಮಾತ್ಮನನ್ನು ಪ್ರಾರ್ಥಿಸುತ್ತಾ ಇಲ್ಲೇ ಕುಳಿತಿರುತ್ತೇನಂತೆ. ಧನ್ವಂತರಿ ವ್ರತವನ್ನು ಕೈಗೊಂಡಿದ್ದಾಳಂತೆ. ಕಡು ಚೆಲುವೆಯಾದಂತ ಅವಳನ್ನು ಹೇಗಾದ್ರೂ ವ್ರತ ಕಳಿಸುವ ಮೂಲಕ ನಮ್ಮವಳನ್ನಾಗಿಸಿಕೊಳ್ಬೇಕು. ಸಾಗೋಣ. ಹಲವು ಕಾಲ ಕಳೆಯಿತೀಗ ಹಲವು ಕಾಲ ಕಳೆಯಿತೀಗ ನಿಲಿದು ವ್ರತವ ಹಲವು ಕಾಲ ಕಳೆಯಿತೀಗ ನಿಲಿದು ವ್ರತವ ಇಳೆಯೋಳದಿಗ ಫಲರ ಇಳೆಯೋಳ್ ಅಧಿಕ ಬಲರು ನಾವು ಫಲರು ನಾವು ಫಲರು ನಾವು ಫಲರು ನಾವು ಒಲಿದು ಬಾರೆಲೆ ಒಲಿದು ಬಾರೆಲೆ ಇಳೆಯೋಳದಿಗ ಫಲರು ನಾವು ಒಲಿದು ಬಾರೆಲೆ ಎಲ್ಲೆಲ್ಲೆ ನಾರಿ ಹಲವು ಕಾಲ ಕಳೆಯಿತೀಗ ನಿಲಿದು ವ್ರತವನು ನಿಲಿದು ವ್ರತವನು ಆ
ಆಗಿದೆ. ವ್ರತಾಪವಾಸವನ್ನು ನಿರತವಾಗಿದ್ದಂತಾದ್ರೆ ನಮಗೆ ಪಾಪ ಕರುಡೆಲ್ಲ ಚುರುಚುರು ಉಂಟಾಗುತ್ತದೆ. ಅಯ್ಯೋ ಪಾಪ. ಬೆಡಗಿನ ಬೆಡಗಿ ಏನು ಭಿನ್ನ, ಸೊಂಟ ಏನು ಚಂದ, ಕಂಠ ಏನು ಅದ್ಭುತ, ಮುಖ ಎಷ್ಟು ಚಂದ, ತುಟಿ ನೋಡು ತಮ್ಮ, ಹೀಗೆ ಹೇಳಿ ನೋಡು, ತುಟಿ ಎಷ್ಟು ಚಂದ ಉಂಟು. ನಾನು ನಿನ್ನದು ನೋಡುದು ಎಂತ ತುಟಿ ಅಂತ. ನನ್ನ ತುಟಿಯಲ್ಲಿ ಎಂತದುಂಟು ಬಣ್ಣ? ನಿನ್ನ ಮುಖದಲ್ಲಿ ಸುಖವೇ ಇಲ್ಲ. ನನ್ನ ಮುಖದಲ್ಲಿ ಸುಖ ಸಿಗ್ಲಿಕ್ಕಿಲ್ಲ, ಹಾ. ಸುಖ ಇರುವುದಿಲ್ಲುಂಟಲ್ವಾ? ಅದೇ ಇದನ್ನು ನೋಡುವಾಗ ಎಲೇ ನಾರಿ, ವ್ರತವನ್ನು ಆಚರಿಸುತ್ತಾ ಇದ್ದಿ, ಬಲ್ಲೆವು ನಿನ್ನ ಗಂಡ ಮುದುಕಾಂತೆ. ಆ ಮುದುಕ ಗಂಡನನ್ನು ಕಟ್ಟಿಕೊಂಡು ವ್ರತ ಮಾಡಿದ್ರೇನು, ವ್ರತ ಬಿಟ್ರೇನು, ಹೌದು. ಏನಾದ್ರೂ ನನಗೆ ಸಿಗುವುದಕ್ಕೆ ಉಂಟ? ನೋಡು ನಮ್ಮ ಈರುವರನ್ನು ನೋಡು, ಶಂಬರಾಸುರ. ಇನ್ನೊಂದೆಂತದ್ದು? ಜಂಬರಾಸುರ. ಗೊತ್ತಾಯ್ತಲ್ಲ, ಅಸುರರಾದಂತ ನಮ್ಮ ದೇಹಾಕೃತಿಯನ್ನು ನೋಡು. ನಮ್ಮ ಮೇಲೆ ಒಲಿದು ಬಂದೆಂತಾದ್ರೆ ಅವಿರತವಾದಂತ ಸುಖವನ್ನು ಪಡೆದು ಸಂತೋಷದಿಂದ ಕಾಲವನ್ನು ಕಳೆಯಬಹುದು. ಕಾಮ ಕೇಳಿಯ ಆಟಕ್ಕೆ ಅರೆ ಬಾರೆ ಒದಗಿ ಬಾರೆ. ಏನಲ್ಲ ಇದು? ಇಂತು ನುಡಿಯಲಂತಕರಣ ಎಂದು ಬಂತು ಅಂತ್ಯ ನಿಮಗೆ. ಇಂತು ನುಡಿಯಲಂತಕರಣ ಎಂದು ಬಂತು ಅಂತ್ಯ ನಿಮಗೆ. ಅತ್ಯಂತ ರೇಷವಂತನಃ ಎನ್ನ ದೇವನು. ಕಾಣುವುದಕ್ಕೆ ವಿಕಾರ ಸ್ವರೂಪಿಗಳು ಶ್ರದ್ಧಾ ಭಕ್ತಿಯಿಂದ ಏಕಾಗ್ರಚಿತ್ತತೆಯಿಂದ ಆ ಪರಮಾತ್ಮನನ್ನು ಧ್ಯಾನಿಸುತ್ತಾ ಇರುವವಳು ನಾನು. ಯಾಕೆ ದೇವರನ್ನು ಧ್ಯಾನಿಸುವುದು? ಯಾಕೆ? ನೀವೇ ನಿಂದಿಸುವುದಕ್ಕೆ ಮುಂದಾಗುತ್ತಾ ಇದ್ದೀರಿ. ನನ್ನ ಪತಿದೇವರು ಮುದುಕ ಎಂಬುದಾಗಿ ಪ್ರಾಯ ಆಗಿದೆ, ನಾನು ಆಲೋಚನೆ ಮಾಡುವುದು. ಸುಖ ಇಲ್ಲ. ನಿಮ್ಮಂತಹ ವಿಕಾರ ಸ್ವರೂಪಿಗಳಿಗೆ ನಿಮ್ಮ ಹೆಂಡತಿ ಅಲ್ಲದೆ ಇನ್ನೊಬ್ಬರ ಹೆಂಡತಿಯೇ ನಿಮಗೆ ಚಂದ ಕಾಣುವುದಾ? ಅಯ್ಯೋ, ನಮಗೆ ಎಷ್ಟು ಒಂದು ಹೆಂಡತಿಂದ ನಮಗೇ ಲೆಕ್ಕ ಇಲ್ಲ. ಅದಕ್ಕಾಗಿ ಹೇಳುವುದು, ಇನ್ನೊಬ್ಬರ ಹೆಂಡತಿಯ ಮೇಲೆ ಹೆಚ್ಚು ಕಣ್ಣು ಹಾಕ್ಲಿಕ್ಕೆ ಹೋಗಬಾರದು. ತನ್ನದನ್ನು ಮಾತ್ರ ತಾನು ನಂಬಿಕೊಂಡಿರಬೇಕು. ನೋಡಿ, ಏನು? ನನ್ನ ಪತಿದೇವರು ದೃಷ್ಟಿಯನ್ನು ಕಳೆದುಕೊಂಡಿದ್ದಾರೆ. ಅದೇ ಹೇಳಿದ್ದು ಎಂತದಕ್ಕೆ ಅದು? ಅದು ನಿಮಗೆ ಎಂತದಕ್ಕೆ? ನಿಮಗೆ ಬೇಡ ಅಲ್ವಾ? ನನಗೆ ಬೇಕವರು. ನಮಗೆ ನೀನು ಬೇಕಲ್ಲ? ಆಹಾ, ನೀವೇ ಹೇಳಿದ ಹಾಗೆ ನಿಮ್ಮಲ್ಲಿ ಒಲಿದು ಬರುವವಳು ಅದು ನಾನು. ನೀನು ಹೇಳಿದ ಹಾಗೂ ಒಪ್ಪಿಕೊಳ್ಳುವುದಕ್ಕೆ ಆಗೋದಿಲ್ಲ. ಒಂದು ಮಾತು ಹೇಳುದಾ? ಏನು? ಏನು ಪೂಜೆ ಮಾಡ್ತಾ ಇದ್ದೀರಿ ಮತ್ತೆ ಕೇಳ್ತಾ ಇದ್ದೀರಿ? ಎಂತದದು? ಯಾಕೆ ಪೂಜೆ ಮಾಡ್ತಾ ಇದ್ದೀರಿ ಎಂಬ ಕೇಳ್ತಾ ಇದ್ದೀರಿ? ಯಾವನಕ್ಕೆ ಪೂಜೆ? ನಿರತ ಕಾಲದಿಂದ ದೇವರನ್ನು ಧ್ಯಾನಿಸಿದಾಗ ಆ ಭಗವಂತ ಒಲಿದು ನಮಗೆ ಬೇಕಾದನ್ನು ಕರುಣಿಸುತ್ತಾನೆ ಎನ್ನುವುದನ್ನು ಮಹಾಶಕ್ತಿಗಳಿಂದ ಮಹಾ ವ್ಯಕ್ತಿಗಳಿಂದ ನಾನು ತಿಳಿದುಕೊಂಡವಳಿದ್ದೇನೆ. ನಿನ್ನ ಭಕ್ತಿಗೆ ಮೆಚ್ಚಿದಂತ ದೇವರು ನಮ್ಮನ್ನು ಕಳಿಸಿದ್ದಾಳೆ. ಹಾಗಲ್ಲ ಅದು. ನೀವೇ ಹೇಳಿದ ಹಾಗೆ ಅವರು ಕುರುಡ ಎಂಬುದಾಗಿ ಹೇಳ್ತಾ ಇದ್ದೀರಿ. ಮರು ಅವರಿಗೆ ದೃಷ್ಟಿಯನ್ನು ಭರಿಸುವಂತಹ ಉದ್ದೇಶದಿಂದ ಧನ್ವಂತರಿ ದೇವರನ್ನು ಪ್ರಾರ್ಥಿಸುವುದಕ್ಕೆ ನಾನು ಮುಂದಾಗುತ್ತಾ ಇದ್ದೇನೆ. ನನ್ನನ್ನು ಬಯಸುವುದು ಇದು ನಿಮ್ಮದು ಮರಳುತನವಾಯಿತು. ಮೈತ್ರಿ ಭಾವದಿಂದ ಆಶ್ರಯವನ್ನು ಪಡೆದು ಇಲ್ಲಿ ನೀವು ದೇವರ ಧ್ಯಾನವನ್ನು ಮಾಡಿದರೆ ನೀವು ಒಳಿತಾಗ್ತೀರಿ. ಇಲ್ಲವಾದ್ರೆ ನಿಮಗೆ ಕೊನೆಯ ಆಸೆ ಇದು. ನಿನ್ನ ಮಾತಲ್ಲ ಅದು ಮುತ್ತು, ಆದರೆ ನಾವು ಆಡುವ ಮಾತೇ ಮಾತು. ಹಾಗಾಗಿ ಕಣ್ಣು ಕಾಣದ ಮುದುಕನನ್ನು ಏನು ಪೂಜೆ ಮಾಡುವುದಾ? ಒಲಿದು ಬಂದರೆ ಕೊಟ್ಟೆವು ಮುತ್ತು ಎಂತದ ಹೇಳ್ತೀನಿ? ನಾನು ಬರುವುದಿಲ್ಲ. ನಾನು ಬರುವುದಿಲ್ಲ. ನಾವು ಬಿಡುವುದಿಲ್ಲ. ಹಾಗೆ ಹೋಗಿ ನೀವು.
ಮುನಿ ಪತ್ನಿಯನ್ನು ಕೆಣಕುವುದಕ್ಕೆ ಮುಂದಾಗಿದ್ದೀರಿ. ನಮಗೆ ಬೇಕದು. ನಿಮಗೆ ಬೇಕಾ? ನೀವು ಉಳಿದ್ರೆ ತಾನೇ ಅದನ್ನು ಪಡೆಯುವುದಕ್ಕೆ. ನಿಮ್ಮ ತಮ್ಮನಕ್ಕಾಗಿ ಬಂದವರು ಅಶ್ವಿನಿ ಬಂದವರು ಯಾರು? ಅಶ್ವಿನಿ ದೇವತೆ. ಅಶ್ವಿನಿ ದೇವತೆಗಳು. ನಿಜ. ನಮಗೆ ಅವಳು ಬೇಕು. ಹಾ. ನೀವು ನಮ್ಮೊಟ್ಟಿಗೆ ಸ್ವಲ್ಪ ಸೇರಿದ್ರೆ ಅದರೊಟ್ಟಿಗೆ ಸ್ವಲ್ಪ ನಿಮಗೆ ಕೊಡ್ತೇವೆ. ನಮಗೆ ನಿನ್ನನ್ನು ಬೇರ್ಪಡಿಸಿ ನೋಡು. ತರುಣಿಯಾದೆಯ ತೊರೆಯೂಡಲು ತರಣಿತನಯರಿಗೆರಗಿ ನುಡಿದಳು ಕರುಣದಿಂಪೊರೆದಿರಿ ಮಹಾತ್ಮರೇ ಶರಣು. ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಕತ್ತಲೆ ಎನ್ನುವಂತಹ ರಕ್ಕಸರು ಬಂದು ನನ್ನ ಧ್ಯಾನವನ್ನೆಲ್ಲ ಕೆಡಿಸುವುದಕ್ಕೆ ಮುಂದಾದಾಗ ದೇವತೆಗಳಂತಹ ನೀವು ಬಂದು ನನ್ನನ್ನು ರಕ್ಷಣೆ ಮಾಡಿದ್ದೀರಿ. ಹಾಗಾದರೆ ನಿಮ್ಮಿಂದ ನನ್ನ ಪಾಲಿಗೆ ರಕ್ಷಣೆ ಆಯ್ತಂತಾದ್ರೆ ನನ್ನ ಮೂಲ ಉದ್ದೇಶವೇನದು? ವೃತ್ತವನ್ನು ಅರ್ಥದಲ್ಲಿ ನಿಲ್ಲಿಸಕೂಡದು. ನೀವು ಮುಂದುವರಿಸಿ. ರಕ್ಷಣೆಗೆ ನಿಮ್ಮ ಬಳಿಯಲ್ಲೇ ನಾವಿದ್ದೇವೆ. ನಮೋ ನಮಃ. ದೇವವೇ ಜಜರಿಂಗೆ ಬಂದಿದೆ ಮುನಿದದಿ ದೇವ ವೈದ್ಯನ ಪೂಜೆಯ ಭಾವನೆಯು ಕೈಗೊಳ್ಳುತ್ತಿರಲು ಪತಿ ದೇವ ಸಹಿತನಾಗಿ ಪತಿಪಾದ ದೇವಿಯಲಿ ನಿರತಳಾಗಿಯ ಸುಧದಿ ಗತಿ ನೀನೇ ಎನ್ನುತ್ತ ಭಕ್ತಿಯಲಿ ಪೂಜಿಸೆ ಸಿರಿಯ ಪದೇ ಸ್ವಯಂ ವೈದ್ಯ ನಾರಾಯಣ ರೂಪದಲ್ಲಿ ವೈದ್ಯ ನಾರಾಯಣನ ರೂಪದಲ್ಲಿ ಸುಪ್ರಸನ್ನತೆಯಿಂದ ನಿಂದಿರಲು ನೋಡಿ ದುದತಿಯ ನಿಜ ಪತಿಯ ಜೊತೆಗೂಡಿ ರೂಢಿಯೊಳು ತನು ಮನಗಳನ್ನು ನೀಡಿ ಬಂದಿದೆ ಹರುಷದಿಂ ಸುರವೈದ್ಯನಾಗ ನಿನ್ನ ವ್ರತದ ಅನುಷ್ಠಾನ ಫಲಿಸಿದೆ ಕನ್ನೆ ನೀನರ್ಚನೆಯಾಗಿರಿಹ ಮುನ್ನ ಕಾರಣಗಳನ್ನು ಬೇಳು ಮುನ್ನ ಕಾರಣಗಳನ್ನು ಬೇಳಲು ಮನ್ನಿಸುವೆನು
ಜೊತೆಯಲ್ಲಿರಿಸಿಕೊಂಡು ಹಾ. ಬಹಿರೇಂದ್ರಿಯಗಳನ್ನೆಲ್ಲ ಮುಚ್ಚಿ ಹಾ. ಬಾಹ್ಯ ಪ್ರಪಂಚವನ್ನೆಲ್ಲ ಮರೆತು ಹಾ. ನಿರ್ಲಿಪ್ತತೆಯಿಂದ ಹಾ. ಏಕೋ ಮನಸ್ಸಿನಿಂದ ತೊಡಗಿಸಿಕೊಂಡಿರಿ. ಹ್ಮ್. ನಿಮ್ಮದಾದಂತಹ ಭಕ್ತಿಗೆ ಮೆಚ್ಚಿಯೇ ಮೈದೋರಿ ನಿಂತಿದ್ದೇನೆ. ಹಾ. ಯಾವ ಉದ್ದೇಶದಿಂದ ಹಾ. ನನ್ನನ್ನು ಸ್ಮರಿಸಿಕೊಂಡಿರಿ ಅಂತ ಹೇಳಿದಿರಿ ಅಂತಾದರೆ ಹಾ. ಅದನ್ನು ನೆರವೇರಿಸಿಕೊಡುವುದಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ. ಪರಮಾತ್ಮ ದೇವೋ ನೀವು ದಮನಿ ವಲ್ಲಭ ದೇವನಿಗೆ ಕಣ್ಣೋಟವಿಲ್ಲವು ಎನ್ನ ವಲ್ಲಭ ದೇವನಿಗೆ ಕಣ್ಣೋಟವಿಲ್ಲವು ಕಾಯದಲ್ಲಿ ಕುಂದಿಯುವುದು ಸತ್ವವು ಕುಂದಿಯುವುದು ಸತ್ವವು ಕಾವುದಯ್ಯ ದೇವಾ ಜಯ ಜಯ ಜಯ. ಕಂಗಳ ಕೊನೆಯಲ್ಲಿ ಕರುಣೆಯ ರಸವನ್ನು ಬೀರಿ ಅಭಯ ಹಸ್ತವನ್ನು ಹಿಡಿದು ಮುಗುಳು ನಗುತ್ತಿರುವಂತಹ ಆಯುರ್ವೇದದ ಅಧಿದೇವತೆಯಾದಂತಹ ಧನ್ವಂತರಿ ದೇವತೆಗೆ ಇದು ಶಿರವನ್ನು ಬಾಗಿಸಿ ಕರವನ್ನು ಜೋಡಿಸಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದೇನೆ. ಅದೆಷ್ಟು ಕಾಲದಿಂದ ನಿಮ್ಮ ಧ್ಯಾನವನ್ನು ಮಾಡುತ್ತಾ ವ್ರತವನ್ನು ಕೈಗೊಂಡುಗಳು ನಾನು. ಆ, ನಿಮ್ಮನ್ನು ಕಂಡಾಗ ನನ್ನ ಮನಸ್ಸು ಹೃದಯವೆಲ್ಲ ತುಂಬಿ ಬಂತು ಸ್ವಾಮಿ. ಸಂತೋಷ. ನಿಮ್ಮನ್ನು ಪ್ರಾರ್ಥಿಸುವುದಕ್ಕೆ ನಿಮ್ಮ ಪೂಜೆಯನ್ನು ಕೈಗೊಳ್ಳುವುದಕ್ಕೆ ಬಲವಾದ ಕಾರಣವುಂಟು. ಏನು? ನೋಡಿದ್ರೆ ಸ್ವಾಮಿ, ನನ್ನ ಬಳಿಯಲ್ಲಿರುವವರು ನನ್ನ ಪತಿ ದೇವರು ಚವನ ಮಹರ್ಷಿಗಳು ಎಂಬುದಾಗಿ ಅವರ ಹೆಸರು. ಆ, ದೃಷ್ಟಿಯನ್ನು ಕಳೆದುಕೊಂಡಿದ್ದಾರೆ, ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾರೆ, ಕಾಯವೆಂಬುದು ಕುಗ್ಗಿ ಹೋಗಿದೆ. ದೇವ, ನನ್ನವರಿಗೆ ಅನುಗ್ರಹಿಸಿ ಇದೆಲ್ಲವೂ ಮಾಯವಾಗಿ ಯೌವನ ಬರುವಂತ ಅನುಗ್ರಹಿಸಬೇಕೆಂಬುದಾಗಿ ಕಣ್ಣು ಮುಗಿದು ಬೇಡಿಕೊಳ್ತಾ ಇದ್ದೇನೆ. ಎನಲು ಗಿಡ ಮೂಲಿಗೆಯ ಮಂತ್ರಿಸಿ ಎನಲು ಗಿಡ ಮೂಲಿಗೆಯ ಮಂತ್ರಿಸಿ ಮೌನಿ ಸತಿಗದನಿದ್ದು ವೈದ್ಯನು ಮೌನಿ ಸತಿಗೆ ಅದನಿತ್ತು ವೈದ್ಯನು ಮನದಿ ಧ್ಯಾನಿದೆ ಚಕ್ಷುವಿಗೆ ಮನದಿ ಧ್ಯಾನಿಸಿ ಚಕ್ಷುವಿಗೆ ನೀ ಹನಿಸು ಮುದದಿ ಎನಲು ಗಿಡಮೂಲಿಕೆಯ ಮಂತ್ರಿಸಿ ಆ ದೇವ, ಆಯುರ್ವೇದದ ಅಧಿದೇವತೆಯಾದಂತಹ ಧನ್ವಂತರಿಯೇ ಹ, ನಿನ್ನಿಂದ ಮಾತ್ರವೇ ಈ ಸಮಸ್ಯೆಗೆ ಪರಿಹಾರ ಸಾಧ್ಯ ಅಂತ ನೀನು ನಂಬಿದೆಯಲ್ಲ. ನಂಬಿದ್ದೇನೆ. ಈ ನಂಬಿಕೆಯೇ ನಿನ್ನ ಗಂಡನನ್ನು ಗುಣಪಡಿಸುತ್ತದೆ ಆಯುರ್ವೇದದ ಮೂಲಕವಾಗಿ. ಹ, ಆಯುರ್ವೇದದಲ್ಲಿ ಹ, ಯಾವುದೇ ರೋಗಗಳು ಗುಣ ಆಗುತ್ತದೆ ಅಂತ ಮೊದಲಿಗೆ ನಂಬಿಕೆ ಇರಬೇಕು. ಹ, ಆ ನಂಬಿಕೆಯ ನೆಲೆ ನೆಮ್ಮದಿಯ ಸೆಲೆ. ಹ. ಈ ಹೊತ್ತಿಗೆ ಅವನಿಗೆ ನೇರವಾಗಿ ಔಷಧಿಯನ್ನು ಗಿಡಮೂಲಿಕೆಯನ್ನು ಕೊಡಲಾಗುವುದಿಲ್ಲ. ಸ್ವಲ್ಪ ಕರೆದುಕೊಂಡು ಎದುರಿಗೆ ಬಾ. ಸ್ವಾಮಿ, ಹೀಗೆ ಬನ್ನಿ ಪ್ರಭು, ಹೀಗೆ ಬನ್ನಿ, ಹೀಗೆ ಬನ್ನಿ. ದೇವ, ಕವನ ಮಹರ್ಷಿ, ನೀನು ಬಂದ ಹೊತ್ತು ನಿನ್ನನ್ನು ಎದ್ದು ಬಂದು ಆಧರಿಸುವುದಕ್ಕೆ ನನಗೆ ಕಣ್ಣು ಕಾಣುವುದಿಲ್ಲ. ಒಳ್ಳೆಯದು. ನಿನ್ನನ್ನು ಉಪಚರಿಸುವುದಕ್ಕೆ ಎದ್ದು ಬಂದು ನಿನ್ನನ್ನು ಸತ್ಕರಿಸುವುದಕ್ಕೂ ಕಣ್ಣು ಕಾಣುವುದಿಲ್ಲ. ನಾನು ಈ ಅಪರಾಧವನ್ನು ಮನ್ನಿಸಬೇಕು. ಒಳಗಣ್ಣಿನಿಂದ ನೀನು ನನ್ನನ್ನು ನೋಡುತ್ತಾ ಇದ್ದಿ ಎನ್ನುವುದನ್ನು ಚೆನ್ನಾಗಿ ಬಲ್ಲವನು ನಾನು. ಆಯುರ್ವೇದದ ವೈದ್ಯರು ಮದ್ದು ಕೊಡುತ್ತಾರೆ ಅಂತ ಹೇಳಿದ್ರೆ ಹೇಗೋ ಏನು ಮದ್ದು ಕೊಡುವುದಲ್ಲ, ಅದಕ್ಕೊಂದು ಕೆಲವು ಕ್ರಮಗಳು ಅಂತ ಇದೆ. ಜೀವನ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ಮಾಡಬೇಕಾದಂತ ಅನಿವಾರ್ಯತೆ ಇದೆ.
ಮಿಂದು ಶುಚಿರ್ಭೂತನಾಗಿದ್ದಾನೆ. ಯಾವುದೇ ಔಷಧವು ಫಲಿಸಬೇಕು ಅಂತಾದರೆ ಮನೋಮಯ ಕೋಶವು ಜಾಗೃತಗೊಳ್ಳಬೇಕು. ವೈದ್ಯರು ಕೊಡುವಂತಹ ಔಷಧಿ ನನ್ನ ಯಾವುದೇ ರೋಗವನ್ನು ಗುಣಪಡಿಸುತ್ತದೆ ಎನ್ನುವಂತಹ ನಿಲುವು ದೃಢವಾಗಿ ನಿಮ್ಮಲ್ಲಿ ಇರಬೇಕು. ಈ ರೋಗ ನನ್ನಿಂದ ಈ ಹೊತ್ತಿಗೆ ದೂರವಾಗುತ್ತದೆ ಎನ್ನುವಂತಹ ನಂಬಿಕೆಯಿಂದ ನೀ ತೊಡಗಿಸಿಕೊಂಡಿ ಅಂತಾದರೆ ತತ್ಕ್ಷಣದಲ್ಲಿ ನಾವು ಕೊಡುವಂತಹ ಯಾವುದೇ ಔಷಧಿಗಳು ಕೆಲಸ ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತದೆ. ಆದ್ದರಿಂದಲೇ ಮನಸ್ಸಿನಲ್ಲಿ ಧನಾತ್ಮಕವಾದಂತಹ ಚಿಂತನೆಗಳಿಂದ ಮನಸ್ಸನ್ನು ಬಲಪಡಿಸಿ ನೇರವಾಗಿ ನಾನೇ ನಿನಗೆ ಔಷಧಿಯನ್ನು ಕೊಡುವ ಹಾಗಿಲ್ಲ. ನಾರಾಯಣನ ಸ್ವರೂಪಿಯಾದಂತಹ ನಾನು ವೈದ್ಯರ ಮೂಲಕವಾಗಿ ಅದನ್ನು ನಿನಗೆ ಕೊಡಬೇಕಾದ ಅನಿವಾರ್ಯತೆ ಉಂಟು. ಆದ್ದರಿಂದಲೇ ಭವಿತವ್ಯದಲ್ಲಿ ವೈದ್ಯೋ ನಾರಾಯಣ ಹರಿ ಎನ್ನುವಂತಹ ಮಾತು ಬಲಗೊಳ್ಳುತ್ತದೆ ಎನ್ನುವುದನ್ನೇ ನಿನಗೆ ಅರ್ಥ ಮಾಡಿಸಿ ಪಂಚಕರ್ಮ ಚಿಕಿತ್ಸೆಯ ಮೂಲಕವಾಗಿ ನಿನ್ನ ದೇಹವನ್ನು ಬಲಿಷ್ಠಗೊಳಿಸಿದ್ದಾಯಿತು. ನಿನ್ನ ದೇಹದೊಳಗಿರುವಂತಹ ಧಾತುಗಳನ್ನು ಪುಷ್ಟೀಕರಿಸಿದ್ದಾಯಿತು. ಈ ಹೊತ್ತಿಗೆ ಮನೋಮಯ ಕೋಶ ಜಾಗೃತವಾಗಿ ನಾ ಕೊಡುವಂತಹ ಔಷಧಿಗಳನ್ನು ತೆಗೆದುಕೊಳ್ಳುವುದಕ್ಕೆ ಸ್ವೀಕರಿಸಿದ್ದಾಯಿತು. ತಾನೆ ಇದು ಗಿಡಮೂಲಿಕೆಗಳನ್ನು ಮಂತ್ರಿಸಿದ್ದೇನೆ. ದೇವಭೇಷಜರಾದಂತಹ ಅಶ್ವಿನಿ ದೇವತೆಗಳ ಕೈಯಲ್ಲಿಟ್ಟಿದ್ದೇನೆ. ಅವರು ನಿನ್ನ ಸತಿ ಸುಕನ್ಯೆಗೆ ಅದನ್ನು ಬೋಧಿಸುತ್ತಾರೆ, ಹೇಗೆ ಅದನ್ನು ಲೇಪಿಸಬೇಕು ಎನ್ನುವ ಹಾಗೆ ಅವಳು ಲೇಪಿಸಿದ ಮರುಕ್ಷಣದಲ್ಲೇ ನಿನ್ನ ದೃಷ್ಟಿ ಮೊದಲಿನಾಗಿ ಆಗುತ್ತದೆ. ಅದೇ ರೀತಿಯಾಗಿ ಅವರು ನೀಡಿದಂತಹ ಔಷಧಿಯ ಕ್ರಮವನ್ನು ಸತಿ ಸುಕನ್ಯೆ ನಿನಗೆ ನೀಡಿದ ಮರುಕ್ಷಣದಲ್ಲೇ, ನೀನು ಸೇವಿಸಿದ ಮರುಕ್ಷಣದಲ್ಲೇ ಈ ಜರತ್ವ, ಈ ವೃದ್ಧಾಪ್ಯ ಹೋಗಿ ನಿನಗೆ ಯೌವನ ಒದಗಿ ಬರುತ್ತದೆ. ನಿರೀಕ್ಷೆಯಲ್ಲಿರು, ನಿರೀಕ್ಷೆ. ಧನ್ಯನಾದೆ. ಅಮ್ಮ, ಇದನ್ನು ನಿಮ್ಮ ಕೈಗೆ ಇಟ್ಟಿದ್ದೇವೆ, ಉಪದೇಶವನ್ನು ಮಾಡಿದ್ದೇವೆ, ಮುಂದುವರಿ. ಅಶ್ವಿನಿ ದೇವತೆಗಳೇ, ನೀವು ಹೇಳಿದಂತಹ ಮಂತ್ರಗಳನ್ನೆಲ್ಲ ಮನಸಾರೆ ಧ್ಯಾನಿಸಿಕೊಂಡವಳಿದ್ದೇನೆ. ಸುಕನ್ಯೆಯು ತನ್ನ ಪತಿದೇವರಿಗೆ ಆಯುರ್ವೇದ ಔಷಧಿಯನ್ನು ಮಾಡುತ್ತಾ ಇದ್ದಾಳೆ. ಈ ಮೂಲಕ ಲೋಕ ತಿಳಿದುಕೊಳ್ಳಬೇಕು, ಆಯುರ್ವೇದ ಔಷಧಿಯನ್ನು ನಂಬಿದವರಿಗೆ ಸೋಲಿಲ್ಲವೆಂಬುದು ಆ ಧನ್ವಂತರಿ ದೇವರ ಅನುಗ್ರಹದಿಂದ ಸುಕನ್ಯೆಯ ಲೋಕಮುಖಕ್ಕೆ ತೋರ್ಪಡಿಸುತ್ತಾ ಇದ್ದಾಳೆ. ನಾನು ಉಪಯೋಗಿಸುತ್ತೇನೆ. ಚವನ ಮುನಿವರ ನೆರಗಿ ನುಡಿದನು. ಚವನ ಮುನಿವರ ನೆರಗಿ ನುಡಿದನು. ದಿವಿಜ ವೈದ್ಯರೇ ನಿಮ್ಮ ದಯೆಯೋ ನವಯುವಕನಾಗಿರ್ಪೆ ಕಣ್ಗಳ ಮಗುಳೆನ ಪಡೆದೆ. ನಿನ್ನ ದಿವ್ಯ ಮಂಗಲ ಮನೋಹರ ರೂಪವನ್ನು ಮಾಡುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಈ ಕಣ್ಣುಗಳು ಪುಣ್ಯ ಮಾಡಿವೆ ಭಗವಂತ. ಜಗತ್ತಿನ ಸೌಂದರ್ಯವನ್ನು ನೋಡುವುದಕ್ಕೆ ಎರವಾಗಿದ್ದಂತಹ ನನಗೆ ನಿನ್ನ ಅನುಗ್ರಹದಿಂದ ಕಣ್ಣುಗಳು ಪ್ರಾಪ್ತವಾಗಿದೆ. ಹಾಗೆಂತ ನಾನೇನು ಹುಟ್ಟು ಕುರುಡನಾಗಿರಲಿಲ್ಲ. ನನ್ನ ಸತಿಯ ಬಾಲಿಶ ಬುದ್ಧಿಯಿಂದಾಗಿ ನಾನು ಕಣ್ಣುಗಳನ್ನು ಕಳಕೊಂಡವನು. ಆದರೆ ಅವಳಿಂದಾದ ಪ್ರಮಾದಕ್ಕಾಗಿ ಅವಳೇ ನನ್ನ ಸತಿಯಾಗಿ ನನ್ನ ಸೇವೆಯನ್ನು ಮಾಡುತ್ತಾ ಇದ್ದೆ. ಎಷ್ಟೇ ಸೇವೆಯನ್ನು ಮಾಡಿದರೂ ಅಂತರಂಗದಲ್ಲಿ ಒಂದು ನೋವು ಇರುವುದು ಸಹಜ ತಾನೆ. ಸರಿ, ನನಗೆ ಜರ ಎಡಸಿತ್ತು, ಕಣ್ಣು ಕಾಣದಿತ್ತು. ವೃದ್ಧಾಪ್ಯದಲ್ಲಿ ಇರತಕ್ಕಂತಹ ನನಗೆ ಈ ಹರೆಯದ ಹುಡುಗಿ ಸತಿಯಾಗಿ ಅದೆಷ್ಟು ಮನ ನೊಂದಿದ್ದಳೋ ನನಗೆ ಗೊತ್ತಿಲ್ಲ. ನನ್ನ ಬದುಕಿನ ಎಲ್ಲ ಸಂಕಟಗಳನ್ನು, ವ್ಯಾಧಿಗಳನ್ನು ನೀನು ದೂರ ಮಾಡಿದಿ ತಂದೆ. ನಿನಗೆ ಅನಂತ ಪ್ರಣಾಮಗಳು, ಅನಂತ ಪ್ರಣಾಮಗಳು. ವರದಿದ್ದು ಯದಿಗಳನ್ನು ಉಪದೇಶಿಸಿ ಪರಮ ರಹಸ್ಯ ಸುವಿದ್ಯೆಗಳ ಉರುತರದ ಅಭಿಮಾನದೊಳನುಗ್ರಹಿದುತ್ತ ತೆರಳಿದ ನವನದಿ ದೂಜಿದುದ
ಔಷಧಿಗಳನ್ನು ಉಪದೇಶಿಸಿ ಹೊರಗಡೆ ಇರುವುದು ಪ್ರಪಂಚ, ನಮ್ಮ ಒಳಗಡೆ ಇರುವುದು ಒಂದು ಪ್ರಪಂಚ. ಎಷ್ಟೋ ಜನರಿಗೆ ಹೊರಗಡೆ ಕಾಣುತ್ತಿರುವುದು ಮಾತ್ರ ಪ್ರಪಂಚ ಅಂತ ಆಗಿದೆ. ನಮ್ಮ ಒಳಗಡೆಯೂ ಪ್ರಪಂಚ. ನೆನಪಿಟ್ಟುಕೊಳ್ಳಬೇಕು ನೀನು, ಈ ಮಾತು ಪದ್ಮನಾಭನ ಮಾತು. ನಮ್ಮ ಒಳಗಡೆಯೂ ಒಂದು ಪ್ರಪಂಚವಿದೆ. ಒಳಗಡೆ ಇರುವಂತಹ ಪ್ರಪಂಚಗಳು ಯಾವುದೆಲ್ಲ ಉಂಟು ಅದು ಸಮ ಪ್ರಮಾಣದಲ್ಲಿದ್ದರೆ ಒಳಗಿರುವಂತಹ ಪ್ರಪಂಚದೊಟ್ಟಿಗೆ ಅದಮ್ಯ ಚೇತನ ಶಕ್ತಿಯಾದಂತಹ ಆತ್ಮವು ಸೇರಿ ತನ್ಮೂಲಕವಾಗಿ ತೊಡಗಿಸಿಕೊಳ್ಳುವಂತಹ ವಿಧಾನ ಶೈಲಿಯಲ್ಲಿ ಆ ಶರೀರವು ಆರೋಗ್ಯ ಶರೀರ ಅಂತ ಎನಿಸಿಕೊಳ್ಳುತ್ತದೆ. ಒಳಗಿರುವಂತಹ ಆ ಪಂಚಗಳು ಏನುಂಟು ಸರಿಯಾದ ಪ್ರಮಾಣದಲ್ಲಿ ಇಲ್ಲದಿದ್ದರೆ ಅದು ಅನಾರೋಗ್ಯ ಶರೀರ ಅಂತ ಎನಿಸಿಕೊಳ್ಳುತ್ತದೆ. ಈ ಆರೋಗ್ಯ ಶರೀರ ಮತ್ತು ಅನಾರೋಗ್ಯ ಶರೀರ ಎಲ್ಲ ಏನುಂಟು ನೋಡು, ಮೊದಲಾಗಿ ಕೆಲಸ ಮಾಡುವುದು ಎಲ್ಲಿಂದ ಅಂತ ಕೇಳಿದ್ರೆ ನಾವು ತೆಗೆದುಕೊಳ್ಳುವಂತಹ ಅನ್ನದಿಂದ, ಆಹಾರದಿಂದ. ಅನ್ನಮಯ ಕೋಶ ಅಂತ ಹೇಳುವುದು ನಿನಗೂ ಚೆನ್ನಾಗಿ ತಿಳಿದಿದೆ ತಾನೆ. ಆ ಬಳಿಕದ್ದು ಇರುವುದು ಮನೋಮಯ ಕೋಶ, ಆ ಬಳಿಕದ್ದು ಪ್ರಾಣಮಯ ಕೋಶ. ಈ ಅನ್ನಮಯ ಕೋಶವು ಪ್ರಾಣಮಯ ಕೋಶವು ನಮ್ಮ ಅನುಸಂಧಾನದಲ್ಲಿ ನಾವು ತೊಡಗಿಸಿಕೊಳ್ಳುವಾಗ ಜಾಗೃತಗೊಳ್ಳಬೇಕಾದದ್ದು ಮನೋಕೋಶದ ಬಗ್ಗೆ, ಮನೋಮಯ ಕೋಶದ ಬಗ್ಗೆ. ಎಷ್ಟೋ ರೋಗಗಳು ನನ್ನನ್ನು ತಲುಪಲಾರವು ಎನ್ನುವಂತಹ ದೃಢವಾದಂತಹ ನಂಬಿಕೆ ನಮ್ಮನ್ನು ಅದು ತಲುಪದ ಹಾಗೆ ತಡೆಯುತ್ತದೆ ಮತ್ತು ನಾವು ಕೊಡುವಂತಹ ಔಷಧಿಗಳು ಕೆಲಸ ಮಾಡುವುದಕ್ಕೆ ಮುಂದಾಗುತ್ತದೆ. ಈ ಸಿದ್ಧಾಂತವನ್ನು ಮೊದಲಿಗೆ ನೀನು ಅರಿತುಕೊಳ್ಳಬೇಕು ಸ್ವಾಮಿ. ಎಷ್ಟೋ ಕಾಲ ನೀನು ಕಣ್ಣು ಮುಚ್ಚಿದ್ದೆ, ಹೊರಗಿನದ್ದು ಏನೂ ನಿನಗೆ ಕಾಣದೇ ಇತ್ತು. ಆದರೂ ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂತು. ಹೇಗೆ? ನೀನು ಒಳಗಿನಿಂದ ನೋಡ್ತಾ ಇದ್ದಿ ಎನ್ನುವುದು ಹೌದು ತಾನೆ. ಕಣ್ಣು ಮುಚ್ಚಿದಾಗ ಒಳಗಿದ್ದದ್ದು ಕಾಣುತ್ತದೆ, ಕಣ್ಣು ತೆರೆದಾಗ ಹೊರಗಿದ್ದದ್ದು ಕಾಣುತ್ತದೆ. ಈಗ ಹೊರಗಿರುವುದನ್ನು ತೋರಿಸುವುದಕ್ಕಾಗಿಯೇ ನಿನ್ನ ಕಣ್ಣು ತೆರೆಸಿದೆ ಹೊರತು ಅದು ಒಳಗಿಂದ ತೆರೆದೇ ಇತ್ತು ಎನ್ನುವುದನ್ನು ನೀನು ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಳಬೇಕು. ಇದಕ್ಕೆ ಆಯುರ್ವೇದ ಅಂತ ಹೆಸರು. ಆಯುರ್ವೇದ ಅಂದ್ರೆ ಏನು ಸ್ವಾಮಿ? ಆಯುಸ್ ಅಂದರೆ ಜೀವನ ಅಂತ ಅರ್ಥ, ವೇದ ಅಂತಂದ್ರೆ ವಿಜ್ಞಾನ ಅಂತ ಅರ್ಥ. ಆದ್ದರಿಂದಲೇ ಆಯುರ್ವೇದ ಅಂತ ಹೇಳಿದ್ರೆ ಜೀವನದ ವಿಜ್ಞಾನವೇ ಹೊರತು ಬೇರೇನೂ ಅಲ್ಲ. ಜಗತ್ತಿನ ಮೂಲಭೂತವಾದಂತಹ ಸತ್ಯ ಯಾವುದು ಇದನ್ನರಿತು ತನ್ಮೂಲಕವಾಗಿ ತೊಡಗಿಸಿಕೊಳ್ಳುವಂತಹ ಯಾವುದೇ ಕುಶಲಿಗನು ಅದೇ ರೀತಿಯಲ್ಲಿ ತನ್ನ ಜೀವನದಲ್ಲಿ ಅನುಸಂಧಾನವನ್ನು ಮಾಡಿಕೊಂಡು ಮುಂದೆ ಹೋದ ಅಂತಾದರೆ ಆ ಜೀವನ ಶೈಲಿಯೇ ಅವನನ್ನು ಆರೋಗ್ಯವಾಗಿ ಉಳಿಸಿಕೊಳ್ಳುವುದಕ್ಕೆ ಆಗುತ್ತದೆ. ಇನ್ನೂ ಒಂದು ಸಂದೇಹ ಕಾಡುತ್ತಾ ಇದೆ. ಏನು? ನೀನು ದೇವ, ಈ ಅವತಾರದಲ್ಲಿ ನೀನು ದೇವ ವೈದ್ಯ. ಸರಿ, ನಿನ್ನನ್ನು ಬಿಟ್ಟು ಪ್ರಪಂಚ ಇಲ್ಲ. ನೀನು ಭವರೋಗ ವೈದ್ಯ, ರೋಗಗಳಿಗೂ ನೀನು ವೈದ್ಯನೇ. ನನ್ನ ಸಂದೇಹ ಏನು ಗೊತ್ತಾ? ಏನು? ನನಗೆ ಪ್ರಕೃತಿ ಸಹಜವಾಗಿ ಜರ ಎಡಸಿತ್ತು, ಈಗ ಯೌವನ ಬಂದಿದೆ. ಆಯುರ್ವೇದದಿಂದ ಇದು ಸಾಧ್ಯವೇ? ಖಂಡಿತವಾಗಿ. ಜರ ಎಡಸಿದ ಜೀವನಕ್ಕೆ ಯೌವನವನ್ನು ತರಿಸುವುದು ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯವಿದೆ. ನೀ ಗಮನಿಸಬೇಕಾದಂತಹ ವಿಷಯ ಏನು ಬಲ್ಲೆಯ? ನಾನಾಗಲೇ ಹೇಳಿದ ಹಾಗೆ 5 ಭೂತಗಳು ನಮ್ಮ ಒಳಗಡೆ ಇದೆ. ಅದರಲ್ಲಿ ಪ್ರಧಾನವಾಗಿ ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದು ಯಾವುದು ಅಂತ ಕೇಳಿದ್ರೆ ವಾಯು, ಅಗ್ನಿ ಮತ್ತು ನೀರು. ಇವುಗಳು ಸಮ ಪ್ರಮಾಣದಲ್ಲಿ ಇದ್ದರೆ ಅವುಗಳು ದೋಷಗಳು ಅಂತ ಅನಿಸುವುದಿಲ್ಲ. ಅದರ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತಾದರೆ ಅವುಗಳು ದೋಷಗಳು ಅಂತ ಎನಿಸಿಕೊಳ್ಳಲ್ಪಡುತ್ತದೆ. ಆದ್ದರಿಂದಲೇ ಜೀವನ ಶೈಲಿಯಲ್ಲಿ ನಾವು ತೊಡಗಿಸಿಕೊಳ್ಳುವಾಗ ಅದನ್ನು ಸಮ ಪ್ರಮಾಣದಲ್ಲಿ ಇಡುವಲ್ಲಿ ಬ್ರಹ್ಮಚರ್ಯವೋ ಅಥವಾ ನಮ್ಮ ನಡವಳಿಕೆಯೋ ಅಥವಾ ನಮ್ಮ ಆಹಾರವೋ ಅಥವಾ ನಮ್ಮ ಯೋಚನಾ ಶೈಲಿಯೋ ಪ್ರಧಾನವಾಗಿ ಪರಿಣಾಮಕಾರಿಯಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ. ಗಮನಿಸಬೇಕಾದದ್ದು ಯೋಚನಾ ಶೈಲಿಯು ಕೂಡ ನಮ್ಮ ಆರೋಗ್ಯವನ್ನು ಸುಸ್ಥಿಡಿಯಿರುವಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ ಎನ್ನುವ ಹಾಗೆ. ಸ್ವಾಮಿ, ಇನ್ನೂ ಒಂದು ಸಂದೇಹ ನನ್ನನ್ನು ಕಾಡುತ್ತಾ ಇದೆ. ಹೇಗೆ? ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ ತಿಳಿದವರು ಹೇಳಿದ್ರು. ಸರಿ, ಅನಾರೋಗ್ಯ ಬರಬೇಕು ಅಂತ ಇದ್ರವ ಪೂರ್ವಜನ್ಮದಲ್ಲಿ ಮಾಡಿದಕ್ಕಂತಹ ಪಾಪ ಇದೆಯಲ್ಲ, ಅದು ಕಾರಣ ಅಂತ ಹೇಳುದು. ಆ ಪಾಪದ ಫಲವಾದರೆ ಆಯುರ್ವೇದ ಔಷಧಿ ಅದನ್ನು ಹೇಗೆ ಗುಣ ಮಾಡಬಲ್ಲುದು? ಜೀವನ ಅಂತ ಹೇಳಿದ್ರೆ ಒಂದು ತಪಸ್ಸು ಅಂತ ನಾನು ಆಗಲೇ ಹೇಳಿದೆ. ಜಗತ್ತಿನ ಮೂಲಭೂತವಾದಂತಹ ಸತ್ಯವನ್ನು ಅರಿತುಕೊಳ್ಳುವುದು ಅಂತ ನಾನು ಹೇಳಿದೆ. ಈ ಮೂಲಭೂತವಾದ ಸತ್ಯವನ್ನು ಅರಿತುಕೊಳ್ಳುವುದು ಏನು ಎನ್ನುವಂತ ಪ್ರಶ್ನೆಗೆ ನೀನು ಉತ್ತರವನ್ನು ಹುಡುಕಿದೆ ಅಂತಾದ್ರೆ ಹಿಂದಿನದ್ದಾದಂತಹ ಅರಿತುಕೊಂಡು ಬರುವಂತಹ ಸಂಕೊಲೆಗಳನ್ನೆಲ್ಲ ಕಳಚಿ ಮುಂದೆ ಹೋಗುವುದು ಹೇಗೆ ಎನ್ನುವುದರ ಉತ್ತರ ನಿನಗೆ ಲಭ್ಯವಾಗುತ್ತದೆ.
ನಿಜ ರೋಗ ಅಂತ ಇದೆ, ಆಗಂತುಕ ಅಂತ ಇನ್ನೊಂದಿದೆ. ನಿಜ ರೋಗ ಅಂತ ಹೇಳಿದ್ರೆ ನಾನು ಆಗ ಹೇಳಿದ ಹಾಗೆ ಸ್ವಾಭಾವಿಕ ಬರುವಂತದ್ದು. ಆಗಂತುಕ ಅಂತ ಹೇಳಿದ್ರೆ ಅಗ್ನಿ ಮೂಲಕವೋ ಮತ್ಯಾವುದರ ಮೂಲಕವೋ ದುರ್ಮಾಂಸ ಬೆಳೆಯುವುದು ಮುಂತಾದುದಾಗುವುದು. ಅವುಗಳ ಎಲ್ಲದಕ್ಕೂ ಬೇಕಾಗಿ ಕಾರ ಕರ್ಮ, ಶಸ್ತ್ರಕರ್ಮ ಹಾಗೂ ಅಗ್ನಿಕರ್ಮ ಇವುಗಳ ಮೂಲಕವಾಗಿ ಅದಕ್ಕೆ ಪರಿಹಾರವನ್ನು ಕೊಡ್ಲಿಕ್ಕಾಗ್ತದೆ. ದೋಷಗಳಿರಲಿ, ಧಾತುಗಳಿರಲಿ, 3 ರೀತಿಯಾದಂತಹ ಮಲಗಳಿರಲಿ, ಇವೆಲ್ಲವನ್ನು ಕೂಡ ದೇಹದಿಂದ ನೀನು ಪ್ರತ್ಯೇಕಿಸಿದೆ ಅಂತಾದರೆ ಅಥವಾ ಅದನ್ನು ಸಮ ಪ್ರಮಾಣದಲ್ಲಿ ಹೊಂದಾಣಿಸಿದೆ ಅಂತಾದರೆ ಮತ್ತೆ ಅದೇ ರೀತಿಯಾಗಿ ನಿನ್ನನ್ನು ತೊಡಗಿಸಿಕೊಳ್ಳಿಕ್ಕೆ ಆಗುತ್ತದೆ. ನಿನಗೆ ಬೋಧಿಸಿದ್ದು ಮತ್ತು ನಿನಗೆ ಈಗ ಕೊಟ್ಟದ್ದು ಅದೇ ಗಿಡಮೂಲಿಕೆಗಳು. ನಿನಗೆ ಇದನ್ನು ಎಲ್ಲವನ್ನೂ ನಾನು ಈಗ ಬೋಧಿಸಿದ್ದೇನೆ, ಯಾಕೆ ಬಲ್ಲೆಯ? ಇನ್ನು ಮುಂದಕ್ಕೆ ನಿನ್ನ ಮೂಲಕವಾಗಿ ಈ ನೆಲದಲ್ಲಿ ಅದು ಹರಿದಾಡಬೇಕು. ಈ ಆರೋಗ್ಯಕ್ಕೂ ಆಚಾರಕ್ಕೂ ಅಥವಾ ವ್ಯಸನಗಳಿಗೂ ಏನಾದರೂ ಸಂಬಂಧ ಇದೆ? ಖಂಡಿತವಾಗಿ ಇದೆ. ನಾನಾಗಲೇ ಸ್ಪಷ್ಟವಾಗಿ ಹೇಳಿದೆನಲ್ಲ, ನಡವಳಿಕೆ ಮತ್ತು ಜೀವನ ಶೈಲಿ ಪರಿಣಾಮವನ್ನು ಬೀರುತ್ತದೆ. ಪ್ರಾಪಂಚಿಕರಿಗೆ ಉದಾಹರಣೆಯಾಗಿಯೇ ಒಂದು ಮಾತನ್ನು ಹೇಳುತ್ತೇನೆ ಕೇಳು. ಹುಟ್ಟಿದಂತಹ ಮಗುವೊಂದು ಎಷ್ಟೋ ಸಮಯದ ತನಕ ಏನು ಅಂತ ಗೊತ್ತಿಲ್ಲದಂತಹ ಸ್ಥಿತಿಯಲ್ಲಿ ಇರುವಾಗ ತಾಯಿಯಾದವಳು ಅದಕ್ಕೆ ಹಲ್ಲುಜ್ಜುವಂತಹ ಕ್ರಮ ಹೇಗೆ ಅಂತ ತೋರಿಕೊಡ್ತಾಳೆ. ಇದೇ ರೀತಿಯಾಗಿ ಹಲ್ಲುಜ್ಜಬೇಕು. ಆ ಹಲ್ಲುಜ್ಜುವ ಕ್ರಮ ಏನು ಅಂತ ಗೊತ್ತಿರುವುದಿಲ್ಲ. ಕಾಲಕ್ರಮೇಣ ಮಗುವಿಗೆ ಗೊತ್ತಾಗುತ್ತದೆ. ಹೀಗೆ ಹಲ್ಲುಜ್ಜುವುದರಿಂದ ನನ್ನ ಬಾಯಿ ದುರ್ವಾಸನೆ ಬಡಿಯುವುದನ್ನು ತಡೆಯಲಿಕ್ಕಾಗುತ್ತದೆ, ಮತ್ತೊಬ್ಬರಿಗೆ ಅದರಿಂದ ತೊಂದರೆ ಆಗುವುದಿಲ್ಲ. ಅದೇ ರೀತಿ ನನ್ನ ಬೆಳೆದಂತಹ ಹಲ್ಲುಗಳು ಆರೋಗ್ಯವಾಗಿ ಇರಲಿಕ್ಕೆ ಅದು ಆಗುತ್ತದೆ ಎನ್ನುವುದನ್ನು ಅದನ್ನು ಅರ್ಥೈಸಿಕೊಂಡು ಹಲ್ಲುಜ್ಜುವುದನ್ನು ಜೀವನ ಪದ್ಧತಿ ಅಂತ ರೂಪಿಸಿಕೊಳ್ಳುತ್ತದೆ. ಆ ಬಳಿಕ ಕ್ರಮ ಪ್ರಕಾರವಾಗಿ ಆ ಜೀವನ ಪದ್ಧತಿಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಆ ಸಮಸ್ಯೆ ಬರದ ಹಾಗೆ ನೋಡಿಕೊಳ್ಳುತ್ತದೆ. ಉದ್ಯೋಗಕ್ಕೂ ಆರೋಗ್ಯಕ್ಕೂ ಸಂಬಂಧ ಇದೆಯೇ? ಖಂಡಿತವಾಗಿಯೂ ಇದೆ. ಇದೇ ಹೊತ್ತಿನಲ್ಲಿ ಏಳಬೇಕು, ಇದೇ ಹೊತ್ತಿನಲ್ಲಿ ಮಲಗಬೇಕು. ಇಷ್ಟು ಅವಧಿಯ ಕಾಲ ದೇಹಕ್ಕೆ ವಿಶ್ರಾಮ ಬೇಕು ಎನ್ನುವುದು, ವಿಶ್ರಾಂತಿ ಬೇಕು ಎನ್ನುವುದು ಆಯುರ್ವೇದದಲ್ಲಿ ಸಿದ್ಧವಾದಂತಹ ವಿಷಯ. ಪ್ರಕೃತಿಗೆ ವಿರುದ್ಧವಾಗಿ ಈ ದೇಹ ಇರಕೂಡದು. ಪ್ರಕೃತಿಯನ್ನು ಅವಲಂಬಿಸಿಕೊಂಡೇ ತನ್ಮೂಲಕವಾಗಿ ನಾವು ತೊಡಗಿಸಿಕೊಂಡ್ರೆ ಪ್ರಾಕೃತಿಕವಾಗಿ ಇರುವಂತಹ ವನೌಷಧಿಗಳ ಮೂಲಕವಾಗಿಯೇ ಈ ದೇಹವನ್ನು ಸುಸ್ಥಿರವಾಗಿರುತ್ತಾ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆನ್ನುವಂತಹ ಸಾಧನಾ ಚತುಷ್ಟಯಗಳಲ್ಲಿ ತೊಡಗಿಸಿಕೊಳ್ಳಿಕ್ಕಾಗುತ್ತದೆ, ನನ್ನನ್ನು ಸೇರ್ಲಿಕ್ಕಾಗ್ತದೆ. ಪರಿಸರಕ್ಕೂ ಆರೋಗ್ಯಕ್ಕೂ ಸಂಬಂಧ ಇದೆಯೇ? ಖಂಡಿತವಾಗಿಯೂ ಇದೆ. ಒಂದು ಸುಸ್ಥಿರವಾದಂತಹ ಸುಕ್ಷೇಮವಾದಂತಹ ಪರಿಸರ ಮಾನಸಿಕವಾದಂತಹ ಆರೋಗ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಆಗಲೇ ಸೂಕ್ಷ್ಮವಾಗಿ ಹೇಳಿದೆನಲ್ಲ ನಾನು, ಪ್ರಬಲವಾದಂತಹ ಗಟ್ಟಿಯಾದಂತಹ ಮನಸ್ಸು ಆರೋಗ್ಯವನ್ನು ನಿರ್ಧರಿಸುತ್ತದೆ ಎನ್ನುವ ಹಾಗೆ. ಆದ್ದರಿಂದಲೇ ನಾವು ಈ ಆಯುರ್ವೇದದ ಮೂಲಕವಾಗಿ ಏನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿದ್ರೆ, ಇದ್ದ ಪರಿಸರಕ್ಕೆ ನಾವು ಬದಲಾಗುವುದಲ್ಲ, ನಮಗೆ ಬೇಕಾದ ಹಾಗೆ ಯೋಗ್ಯ ಪರಿಸರವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಬದುಕಬೇಕು. ಹಾಗೆ ಒಂದು ಒಳ್ಳೆಯ ಪರಿಸರವಿರುವಂತಹ ಕಡೆ ಆರೋಗ್ಯ ಯಾವತ್ತೂ ಇರ್ತದೆ. ಹವಾಮಾನಕ್ಕೂ ಆರೋಗ್ಯಕ್ಕೂ ಸಂಬಂಧ ಇದೆ? ಖಂಡಿತವಾಗಿಯೂ ಇದೆ. ಹಾಗಂತ ಈ ದೇಹ ಹೇಗೆ ತೊಡಗಿಸಿಕೊಳ್ಳುತ್ತದೆ ಎನ್ನುವುದರಿಂದ ಅದಕ್ಕೆ ನಿರ್ಧಾರವನ್ನು ತಾಳುತ್ತದೆ. ಒಂದು ಕಡೆಯಲ್ಲಿ ಒಂದು ಜೀವನ ಪದ್ಧತಿಗೆ ಒಗ್ಗಿಸಿಕೊಂಡಂತಹ ದೇಹ ಮತ್ತೊಂದು ಹವಾಮಾನಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವಾಗ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗ್ತದೆ. ಹಾಗೆ ರೂಢಿಸಿಕೊಂಡಾಗ ದೇಹದಲ್ಲಿ ಆಗಲೇ ನಾನು ಹೇಳಿದಂತಹ ಧಾತುಗಳು, ದೋಷಗಳು ಸ್ವಲ್ಪ ವೈಪರೀತ್ಯವನ್ನು ಪಡೆಯಬಹುದು. ಆಗ ಅಲ್ಲಿರುವಂತಹ ಪ್ರಕೃತಿ ಶಕ್ತಿಯನ್ನು ತನ್ನೊಳಗೆ ಅನುಸಂಧಾನ ಮಾಡಿಕೊಳ್ಳುವುದರ ಮೂಲಕವಾಗಿ ಅದಕ್ಕೆ ತನ್ನನ್ನು ತಾನು ಒಗ್ಗಿಸಿಕೊಂಡ ಅಂತಾದರೆ ಆ ಹವಾಮಾನದಲ್ಲೂ ಕೂಡ ಆರೋಗ್ಯವನ್ನು ಸುಸ್ಥಿರವಾಗಿ ಇಟ್ಟುಕೊಳ್ಳಬಹುದು. ರೋಗಗಳು ಹೇಗೆ ಬರುತ್ತದೆ? ನಾನಾಗಲೇ ಹೇಳಿದ ಹಾಗೆ ಜೀವನ ಶೈಲಿಯ ವ್ಯತ್ಯಾಸದಿಂದ ಅಥವಾ ನೀ ಹೇಳಿದಂತಹ ಇಷ್ಟು ಕಾರಣಗಳಲ್ಲಿ ತನ್ನನ್ನು ತಾನು ಪರಿಣಾಮಕಾರಿಯಾಗಿ ತೊಡಗಿಸಿಕೊಳ್ಳದೆ ಹೋದ ಅಂತಾದರೆ ರೋಗಗಳು ಬರುತ್ತದೆ. ಸರಿ ಸ್ವಾಮಿ, ತುಂಬಾ ವಿಚಾರಗಳನ್ನು ನಿಮ್ಮಿಂದ ನಾನು ತಿಳಿಯುವ ಹಾಗಾಯಿತು. ಒಳ್ಳೆಯದು. ಹಾಗೆ ನಿಮ್ಮ ಉಪದೇಶವೂ ನನಗೆ ಆಯಿತು. ಆಯುರ್ವೇದ ಎಂಬುದು ಅತ್ಯಂತ ಶ್ರೇಷ್ಠವಾದಂತಹ ವೈದ್ಯಕೀಯ ಪದ್ಧತಿ. ಸರಿ. ರೋಗ ಕಾರಣಗಳಿಗೆ ಔಷಧವನ್ನು ಮಾಡುವುದಲ್ಲ, ರೋಗ ಬಾರದ ಹಾಗೆ ನೋಡಿಕೊಳ್ಳು. ರೋಗ ಲಕ್ಷಣಗಳಿಗೆ ಔಷಧ ಅಲ್ಲ, ರೋಗ ಕಾರಣಕ್ಕೆ ಔಷಧವನ್ನು ಮಾಡಬೇಕು. ಸರಿ. ಆಗ ಮಾತ್ರ ರೋಗ ಮೂಲೋತ್ಪಾಟನೆ ಆಗುತ್ತದೆಯೇ ಹೊರತು ಕೇವಲ ರೋಗ ಲಕ್ಷಣವನ್ನು ನೋಡಿಕೊಂಡು ಔಷಧ ಕೊಟ್ರೆ ಅದು ಹೇಗೆ ಗುಣ ಆಗ್ತದೆ? ನೋವು ಅಂತ ಒಂದು ದೇಹಕ್ಕೆ ಬರ್ತದೆ, ನೋವಿನ ಮಾತ್ರ ಕೊಟ್ರೆ ಸಾಕ? ತಲೆಯ ನೋವಿಗೆ ಒಂದು ಕಾರಣ ಇರ್ತದೆ, ಸರಿ. ಗಂಟಲು ನೋವಿಗೆ ಒಂದು ಕಾರಣ ಇರ್ತದೆ, ಸರಿ. ಎದೆಯ ನೋವಿಗೆ ಒಂದು ಕಾರಣ ಇರ್ತದೆ, ಸರಿ. ಸೊಂಟದ ನೋವಿಗೆ ಒಂದು ಕಾರಣ ಇರ್ತದೆ. ಸರಿ.
ಸರಿ. ಹೀಗೆ ಇಡೀ ಶರೀರದ ಒಂದೊಂದು ನೋವುಗಳಿಗೂ ಒಂದೊಂದು ಕಾರಣ ಇರುತ್ತದೆ. ಆ ಕಾರಣವನ್ನು ಶೋಧಿಸಿ ಆಯುರ್ವೇದ ಔಷಧವು ಆ ರೋಗಗಳ ನಿರ್ಮೂಲನವನ್ನು ಮಾಡುತ್ತದೆ. ಅತ್ಯಂತ ಯೋಗ್ಯವಾದ ವೈದ್ಯ ಪದ್ಧತಿ. ಅದಕ್ಕೆ ನೀವು ಅಧಿದೇವ. ಅದನ್ನು ಹೇಳುವುದಕ್ಕಾಗಿಯೇ ನೀವು ಅವತರಿಸಿ ಬಂದಿದ್ದೀರಿ. ನಮ್ಮಂತಹ ಋಷಿಗಳಿಗೆ ನೀವು ಅದನ್ನು ಬೋಧನೆ ಮಾಡಿದ್ದೀರಿ. ನಾವು ಜಗತ್ತಿನ ಕಲ್ಯಾಣಕ್ಕಾಗಿ ಇದನ್ನು ಮಾಡುತ್ತಾ ಇದ್ದೇವೆ. ಈ ಪ್ರಶ್ನೆಗಳನ್ನು ಮಾಡಿದ್ದು ಮುಂದೆ ಅವರು ಜನರಿಗೆ ತಿಳಿಯಲಿ ಅಂತ ಹೇಳಿ. ಒಳ್ಳೆಯದು. ರಸಾಯನ ತಂತ್ರದಿಂದ ನನಗೆ ನೀವು ಮರಳಿ ಯೌವನವನ್ನು ಕೊಟ್ಟಿದ್ದೀರಿ. ನಿಜ. ಇದರಿಂದ ನನ್ನ ಜೀವನವು ಧನ್ಯವಾಯಿತು ಸ್ವಾಮಿ. ನಿನಗೆ ಕೊಟ್ಟಂತಹ ಈ ಔಷಧವೇನುಂಟು, ಇನ್ನು ಮುಂದಕ್ಕೆ ನೀನು ಕೊಡುವಾಗ ಅದು ನಿನ್ನ ಹೆಸರಿನಿಂದಲೇ ಗುರುತಿಸಲ್ಪಡಲಿ. ಚವನಪ್ರಾಶನ ಎನ್ನುವಂತಹ ಹೆಸರಿನಿಂದಲೇ ಪ್ರಪಂಚ ಮುಖ ಅದನ್ನು ತಿಳಿಯುವ ಹಾಗಾಗಲಿ. ನಾನು ತಿಂದ ಲೇಹ. ಹೌದೌದು, ನೀನು ತಿಂದ ಲೇಹ ರೋಗ ನಿರೋಧಕ ಶಕ್ತಿಯನ್ನು ದೇಹದಲ್ಲಿ ಬೆಳೆಸಿಕೊಳ್ಳುವುದಕ್ಕೆ. ನಿಜ. ಸಹಜ ರೋಗ ನಿರೋಧಕ ಶಕ್ತಿ ಇದ್ರೆ ಹೊರಗಿನ ಸೂಕ್ಷ್ಮಾಣು ಜೀವಿಗಳ ಯಾವುದೇ ದಾಳಿ ದೇಹಕ್ಕೆ ಆಗುವುದಿಲ್ಲ. ಒಂದು ವೇಳೆ ಆದ್ರೂ ಕೂಡ ಆದಷ್ಟು ಬೇಗ ಆ ಸೂಕ್ಷ್ಮಾಣುಗಳು ಸಾಯುತ್ತವೆ. ಸರಿ ಅಲ್ವೇ? ಆದ್ದರಿಂದ ವ್ಯಾಯಾಮದಿಂದ, ಆಹಾರದಿಂದ, ಆಚಾರದಿಂದ, ಚಾರಿತ್ರ್ಯದಿಂದ, ಶುದ್ಧಿಯಿಂದ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಎಲ್ಲರ ಕರ್ತವ್ಯ ಅಂತ ಹೇಳಿದ ಹಾಗಾಯಿತು. ಧನ್ವಂತರಿಯ ಮುಖದಿಂದಲೇ ಈ ಮಾತು ಬಂದಿದೆ. ಧನ್ವಂತರಿ ವೃತ ಅಂತ ಹೇಳಿದ್ರೆ ಏನು? ಕವಲಿಲ್ಲದ ನಿರ್ವ್ಯಾಜ್ಯವಾದ ಪರಮನಿಷ್ಠೆ ತಾನೆ. ನಿಜ. ಆ ಧನ್ವಂತರಿ ನಮ್ಮನ್ನು ಉದ್ಧರಿಸುವುದಕ್ಕಾಗಿಯೇ ಈ ಔಷಧವನ್ನು ಹೇಳಿದ್ದಾನೆ ಎಂಬ ದೃಢವಾದ ನಂಬಿಕೆಯಿಂದ, ಆಯುರ್ವೇದದ ಮೇಲೆ ದೃಢವಾದ ಶ್ರದ್ಧೆಯಿಂದ ಯಾರು ಆಯುರ್ವೇದ ಔಷಧವನ್ನೇ ಮಾಡುತ್ತಾರೋ ಅವರು ರೋಗ ಮುಕ್ತರಾಗಿ ಅವರಿಗೆ ಸಕಲ ಸನ್ಮಂಗಳಗಳು ಪ್ರಾಪ್ತವಾಗಿ. ನೀ ತೊಡಗಿಸಿಕೊಳ್ಳುವಾಗಲೇ ಆಹಾರ ಪದ್ಧತಿಯ ಬಗ್ಗೆ ಸ್ಪಷ್ಟ ಹೇಳಬೇಕು. ಇಲ್ಲದಿದ್ದರೆ ಆಯುರ್ವೇದ ಪರಿಣಾಮ ಆಗುವುದು. ಅಲ್ಲ, ಆಹಾರ ಬಹಳ ಮುಖ್ಯ ತಾನೆ. ಎಂತಹ ಆಹಾರವನ್ನು ಅವರು ಸೇವಿಸಬೇಕು ಎಂಬುದರಿಂದಲೇ ಅವರ ಎರಡು ವಿಷಯಗಳು ಬಹಳ ಪ್ರಾಮುಖ್ಯ. ಆಹಾರ, ವ್ಯವಹಾರ, ಆಚಾರ ಎಲ್ಲವೂ ಬೇಕಾಗುತ್ತದೆ. ಸರಿ. ಅಂತೂ ಒಟ್ಟು ಪರಿಶುದ್ಧಿ. ಒಳಗೂ ಶುದ್ಧಿ ಬೇಕು, ಹೊರಗೂ ಶುದ್ಧಿ ಬೇಕು. ಪಂಚಭೂತಗಳಿಂದ ಈ ಪ್ರಪಂಚ ನಿರ್ಮಾಣವಾಗಿದೆ. ಆ ಭೂತಗಳೇ ನಮ್ಮ ಒಳಗೂ ಇದೆ. ಈ ದೇಹವು ಪಂಚಭೂತಗಳಿಂದಲೇ ನಿರ್ಮಾಣವಾದದ್ದು ತಾನೆ. ಸರಿ. ಒಬ್ಬ ಭೌತ ವಿಜ್ಞಾನಿ ಹೇಳಬಹುದು ತರಂಗ ಸಿದ್ಧಾಂತ, ಕಣ ಸಿದ್ಧಾಂತ ಎಂದು ಹೇಳಿದರೂ ಕೂಡ ಆ ತರಂಗ ಮತ್ತು ಕಣಗಳು ಅವನ ಒಳಗೆಯೂ ಇರುತ್ತದೆ. ಇರಲೇಬೇಕು. ಅವನು ನೋಡುವುದು ಹೊರಗೆ ಮಾತ್ರ. ಹೊರಗೆ ಅನ್ವೇಷಣೆ ಮಾಡ್ತಾನೆ ನಮ್ಮೊಳಗೆ ಏನೂ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಅವನ ಒಳಗೂ ಅದು ಇರುತ್ತದೆ. ಇಂತಹ ಕೆಲಸವನ್ನು, ಇದರ ಒಳಗಿನ ಅನ್ವೇಷಣೆ ಕೆಲಸವನ್ನು ನಮ್ಮಂತಹ ಋಷಿಗಳು ಮಾಡಿದ್ದಾರೆ. ಲೋಕದ ಕಲ್ಯಾಣಕ್ಕಾಗಿ ಅದನ್ನು ವಿನಿಯೋಗಿಸಿದ್ದಾರೆ. ಋಷಿ ಧರ್ಮ ಏನು ಹೇಳ್ತದಪ್ಪ? ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶವಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ವಯ. ಇಲ್ಲಿ ಯಾವುದೇ ಮತ ಇಲ್ಲ, ಪಂಥ ಇಲ್ಲ, ಯಾವುದೇ ಮೂರ್ತಿ ಪೂಜೆ ಇಲ್ಲ, ಯಾವುದೇ ಆಚಾರ ಇಲ್ಲ. ಎಲ್ಲರ ಸುಖದ ಲಕ್ಷ್ಯ ಮಾತ್ರ ಇದೆ. ಮಧುವಾತ ಋತಯತೆ ಮಧುಕ್ಷರಂತಿ ಸಿಂಧವ. ಬೀಸುವ ಗಾಳಿ ಮಧುರವಾಗಿರಬೇಕು, ಹರಿಯುವ ನೀರು ಮಧುರವಾಗಿರಬೇಕು. ಇದು ತಾನೇ ನಮ್ಮಂತಹ ಋಷಿಗಳ ಆಶಯ. ನಿಜ. ಆದ ಕಾರಣ ಇಂತಹ ಮಹತ್ವದ ಆಯುರ್ವೇದ ಎಂಬಂತಹ ವೇದ ಇದು ಹೇಳುವುದಕ್ಕೆ ಅದು ಅಥರ್ವ ವೇದದ ಉಪವೇದ. ಅದಕ್ಕೆ